ಯಾರ ಹತ್ರ ನನಗೊಂದು ಕೊಡಿ ಸಚಿವ ಹೇಳಿ ಕೇಳಿ ಕೊಡಿಯುವಂತ ಒಂದು ವ್ಯವಸ್ಥೆ ಇದು ಡೆಮೋಕ್ರಸಿಯಲ್ಲಿ ಸರಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಕೇಳಿ ಕೊಡಿಯುವಂತಹದ್ದಲ್ಲ. ಇಟ್ ಇಸ್ ನಾಟ್ ಎ ಗ್ರೇಟ್ ಡೆಮೋಕ್ರಸಿ. ಒಳ್ಳೆ ಡೆಮೋಕ್ರಸಿ ಇದಲ್ಲ, ಈ ದೇಶದಲ್ಲ ಇಲ್ಲ. ನೆವರ್ ನೆವರ್ ನೆವರ್. ಸ್ವಾರ್ಥ ಇದ್ದರೆ ನಾನಾಗಿ ಕೇಳಲಿಕ್ಕೆ ಹೋಗುದಿಲ್ಲ, ನಾನಾಗಿ ಕೇಳಲಿಕ್ಕೆ ಹೋಗುದಿಲ್ಲ. ಇಲ್ಲ, ಜಾತಿತನ ಜಾತಿ ಸಂಘಕ್ಕೆ ನನ್ನ ಹುಟ್ಟಿನಿಂದ ಹೋಗ್ಲಿಲ್ಲ. ಈ 2 ಜಿಲ್ಲೆದು ದೊಡ್ಡ ಜಾತಿಯಲ್ಲಿ ನಾನು ಹುಟ್ಟಿದ್ದೇನೆ. ಆ ಜಾತಿಯಲ್ಲಿ ಹುಟ್ಟಬೇಕಂತ ನಾನು ಹುಟ್ಟಲಿಲ್ಲ, ಆಗಿಸ್ಬೇಕ ಹುಟ್ಟಿದ್ದೇನೆ. ನಾನು ಎಲ್ಲಾ ಜಾತಿಯವರು ನನಗೆ ಮತ ಹಾಕಿ ನನ್ನನ್ನು ಶಾಸಕರು ಮಾಡಿದ್ದಾರೆ. ನಾನು ಒಂದು ಜಾತಿಗೆ ಮೀಸಲಾಗಿಲ್ಲ. ನನಗೆ ಎಲ್ಲಾ ಜಾತಿಯವರು ನಾನೊಬ್ಬ ಜನಪ್ರತಿನಿಧಿ. ಜಾತಿಯ ಉದ್ಧಾರಕ್ಕೆ ನನಗೆ ಎಲ್ಲ ಜಾತಿಯವರು ಓಟ್ ಹಾಕಿದ್ದಲ್ಲ. ಹಾಗಿದ್ರೆ ಆ ಜಾತಿಯ ಸಂಘದ ಅಧ್ಯಕ್ಷರಾಗಬೇಕು ಹೊರತು ಶಾಸಕನಾಗಬಾರ್ದು. ಜಾತಿವಾದಿಗಳು ಅವರು ಶಾಸಕರಾಗಬಾರ್ದು, ಅವರು ಜಾತಿಯ ಸಂಘದಲ್ಲಿ ಅಧ್ಯಕ್ಷರಾಗಬೇಕು. ನಾಟಿಕೆಯ ಮಾತೇ ಇಲ್ಲ. ಅದರಲ್ಲಿ ಕೇಳಬೇಕು ಬೇಡ, ಕೊಟ್ಟದೆಲ್ಲ ಕಿಸೆ ಹಾಕೊಳ್ಳುದ. ನೋಡಿ, ಹೆರಿಗೆ ಕೋಣೆಯಲ್ಲಿರುವ ದಾದಿಯರ ವ್ಯಾಪಾರ. ಹೆರಿಗೆ ಕೋಣೆಯಲ್ಲಿರುವ ದಾದಿಯರು ಅಂತ ಹೇಳಿದ್ರೆ ಮಲ ಬಂದ್ರು ಹಿಡಿಬೇಕು, ಮಗು ಬಂದ್ರು ಹಿಡಿಬೇಕು. ನಾವು ಶಾಸಕರ ಮೇಲೆ ಹೆರಿಗೆ ಕೋಣೆಯರ ದಾದಿಯರಾಗಿ ನಾವು ಮಲ ಬಂದ್ರು ಹಿಡಿಬೇಕು, ಮಗು ಬಂದ್ರು ಹಿಡಿಬೇಕು. ಗೊತ್ತಾಯ್ತು ಶಬ್ದ? ವಿಮರ್ಶೆ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿದೆ. ಒಂದು ಕೊಟ್ಟಿದ್ದಾರಂತ ಕಿಸಿ ಹಾಕೊಂಡು ಏನೋ ಒಂದು ಕೊಟ್ಟಿದ್ದಾರಂತ ಉಪಯೋಗಿಸಿದ್ರು ಕಿಸಿ ಹಾಕೊಂಡು ಹೋಗುದಿಲ್ಲ. ನೋಡಿ, ನನಗೆ ಇದು ನಾನು ಕೇಳಲಿಲ್ಲ, ಅವರು ಕೊಡ್ಲಿಲ್ಲ ಅಂತ ಹೇಳಿ 3 ತಿಂಗಳ ಕೆಳಗೆ ಹೇಳಿದ್ದಿಲ್ಲ. ನಾನಾಗಿ ನನ್ನ ಇದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಈ ಪುರಸ್ಥ ವ್ಯವಸ್ಥೆಯಲ್ಲಿ ನಂಗೆ ಗೊತ್ತಿಲ್ಲ. ಯಾವ ಸರ್ ನಿಜವಾದ ವ್ಯವಸ್ಥೆಯಲ್ಲಿ ಅವರು ವಿಮರ್ಶಾ ಇದರಿಂದ ಡಿಸಿಷನ್ ತಗೊಂಡ್ರೆ ಸತ್ಯ. ಈ ರಾಜಕೀಯ ಒಂದು ಕಿರುಮಟ್ಟದ ವ್ಯವಸ್ಥೆಯಲ್ಲಿ ನಾನು ಕ್ವಶನ್ ಮಾಡುವುದಿಲ್ಲ. ಯಾವುದು ಈ ಲಾಬಿ ಜಾತಿವಾದಿಗಳದ್ದು ಅದರಲ್ಲಿ ನಾನು ಇಲ್ಲ. ನನಗೆ ನಾನು ಇನ್ನೊಂದ್ಸಲ ಸಾಮಿಗೌಡ್ರ ಕೇಳಿದ್ದೆ, ಕೊಟ್ಟರೆ ತಗೊಳ್ತೇನೆ, ಕೆಲಸ ಮಾಡೋದು ಯೋಗ್ಯತೆ ಉಂಟು ಅಂತ ಹೇಳಿದ್ದೇನೆ. ಅವರು ಅಧ್ಯಕ್ಷರಾಗಿರುವಾಗ ಪ್ರಭಾಕರ್ ಪಟೇಲ್ ಹೋಗಿದ್ದೆ, ಅವರು ರಂಗಿದಲ್ಲಿ ಹೇಳಿದ್ರು, ನಿಮ್ಗೂ ಆಸೆ ಉಂಟಾ ಕೇಳಿದ್ರು. ಕೆಲಸ ಕೊಟ್ಟರೆ ನಿಭಾಯಿಸ್ತೇನೆ, ಯಾರಿಗೆ ಗಾಳಿ ಬಿದ್ದು ಅಲ್ಲ. ನನಗೆ ಯೋಗ್ಯತೆ ಉಂಟು ಅಂತ ಪ್ರಭಾಕರ್ ಪಟೇಲ್ ಹೇಳಿದ್ರು. ಅವರು ಕೇಶವಕರಪ್ಪ ಅಲ್ಲ, ಇನ್ನೊಂದು ಇದಿತ್ತಪ್ಪ ಅಲ್ಲಿ ಬೆಂಗಳೂರಿನಲ್ಲಿ ಹೊರ ವಲಯದಲ್ಲಿ ಒಂದು 100 ಎಕರೆ ಜಾಗದಲ್ಲಿ ಇನ್ನೊಂದು ಅವ್ರದ್ದು ಸಂಘಟನೆ ಹೊಂದಿದೆ. ಆ ಏರಿಯ ಹೆಸರು ನನಗೆ ನೆನಪು ಬರುದಿಲ್ಲ. ಅದರ ಮೇಲೆ ಕೇಳಲಿಕ್ಕೆ ಹೋಗ್ಲಿಲ್ಲ. ತಗೊಳ್ಳುದಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಮತ್ತೆ ಹೇಳಿ ಬಂದಿದೆ. ಇಲ್ಲ, ನಾನು ಏನಾದ್ರೂ ಇದ್ರೆ ಜನರಿಗೋಸ್ಕರ ಹೊರತು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ. ನನ್ನ ಅಲಂಕಾರಕ್ಕೆ ನನಗೆ ಏನೂ ಬೇಡ. ಕೆಲಸರು ಹೇಳಿದ್ದೀನಿ, ಸಚಿವ ಸ್ಥಾನ ನಾನು ಕೇಳಿದ್ದಲ್ಲ, ಬರ್ಲಿಕ್ಕೆ ಹೇಳಿದ್ರು. ಇಲ್ಲಿ ಕಾರ್ಯಕರ್ತರ ಹತ್ರ ಹೇಳಿದ್ದೀನಿ, ನಾನು ಸಚಿವರ ಸರ್ಕಾರಿ ಕಾರ್ನಲ್ಲಿ ತಿರುಗುದಿಲ್ಲ, ಗನ್ ಮ್ಯಾನ್ ತಗೊಳ್ಳುದಿಲ್ಲ, ಎಸ್ಕೋರ್ಟ್ ತಗೊಳ್ಳುದಿಲ್ಲ. ಇದು ಲಾಸ್ಟ್ ಟೈಮ್ ನಾನು ನಮ್ಮ ಕಾರ್ಯಕರ್ತರ ಹತ್ರ ಅನುಮೋದನೆ ತಗೊಂಡು ಬೆಂಗಳೂರಿಗೆ ಹೋಗಿ. ಯಾವುದು ಹೌದು, ತಗೊಳ್ಳಿಕ್ಕೆ ಹೋಗ್ಲಿಲ್ವ ನಾನು, ಬೇಡ ಅಂತೇಳಿ ನಾನಾಗಿ ಬೇಡಿದ್ದೆಲ್ಲ ಅವರು ಕರೆದಾಗ ಹೋಗಿ ಅವರಾಗಿ ಕರೆದಾಗ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇದ್ದು ಹೋಗಿದ್ದೇನೆ ಅಂತ ಹೇಳಿದ ಮೇಲೆ ಪುನಃ ಕ್ವಶನ್ ಹಾಕಿ ನಂಗೆ ಗೊತ್ತೆ. ಕೆಲಸ ಅಲ್ಲಿ ಹೋಗುವಾಗ ಎಲ್ಲ ಕಾರ್ಯಕರ್ತರಿಗೆ ಹೇಳಿದ್ದೇನೆ, ನಾನು ಸರ್ಕಾರಿ ಕಾರ್ನಲ್ಲಿ ತಿರುಗುದಿಲ್ಲ, ಎಸ್ಕೋರ್ಟ್ ತಗೊಳ್ಳುವುದಿಲ್ಲ, ಗನ್ ಮ್ಯಾನ್ ಇಟ್ಕೊಳ್ಳುವುದಿಲ್ಲ, ಇಲ್ಲ ಅಂತ ಹೇಳಿ ಮುಂಚೆ ಹೇಳಿದೆ. ಕೆಲಸವನ್ನು ಕರೆಸಿದಾಗ ಇಲ್ಲಿ ಎಲ್ಲಾ ಕಾರ್ಯಕರ್ತರ ಡಿಸಿಷನ್ ತಗೊಂಡು ಅವರು ಇದೆಲ್ಲ ಅಡ್ಡಿಲ್ಲ ಅಂತ ಹೇಳಿದ್ಮೇಲೆ ಅವರು ಕರೀಲಿಲ್ಲ,
ಕರೆದ್ರೆ ನನ್ನ ಹೇಳಿಕೆ ಬರ್ತೇನೆ. ಮದುವೆ ಆಗ್ತೇನೆ ಧರ್ಮ ತಿರುಗಿದ್ರೆ ಹುಚ್ಚ ಹೇಳುದಿಲ್ಲ. ಹೌದು ಹೌದು. ಅಲ್ಲಲ್ಲ, ಇದೇ ಅಂತ ಹೇಳಿದ್ರೆ ಹುಡುಗಿ ಫೋಟೋ ನೋಡ್ಬೇಕು, ಜಾತಕ ನೋಡ್ಬೇಕು, ಸ್ವಲ್ಪ ಇದೆಲ್ಲ ಕ್ರಮ ಇದೆಲ್ಲ. ಹೌದು. ಒಂದು ಹುಡುಗಿಯನ್ನು ಕೂಡ ಮದುವೆ ಆಗ್ತದೆ, ಚಿಂಪಾಂಜಿನ ಮದುವೆ ಆಗುದ ನಾನು? ನೀವು ವಿಶ್ಲೇಷಣೆ ಮಾಡ್ಬೇಕು, ನಂಗೆ ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ. ನಾನು ಹೇಳಿದ್ದು ಒಂದೇ ಒಂದು ಶಬ್ದ, ಅಂದ್ರೆ ವಿಶ್ಲೇಷಣೆ ನಿಮ್ಗೆ ವ್ಯಾಖ್ಯಾನ ನಿಂಬಿಟ್ಟು. ಹಾಗೆ ನಾನು ತುಂಬಾ ಹೆಟ್ಟ ಅಲ್ಲ, ಏನು ಬುದ್ಧಿವಂತಿಕೆ ಮಾಡಿದ್ದೇನೆ ಸಮಾಜಕ್ಕೆ. ಹೌದು. ನಮ್ದು ನೇರ ನುಡಿ. ಹೌದು. ಯಾವ ಬೈದಲ್ಲಿಲ್ಲ ನಾನು. ಹೌದು. ಋಣ ಇದೆ, ಆ ಋಣ ನನ್ನ ಮೇಲೆ ಇದೆ. ನನಗೆ ಗೊತ್ತಿಲ್ಲ, ನಾನು ಯಾರದ್ರೂ ಕೇಳಲಿಕ್ಕೆ ಹೋಗುದಿಲ್ಲ. ನಾನು ಬೆಂಗಳೂರಿಗೆ ಕೇಳಲಿಕ್ಕೆ ಹೋಗುದಿಲ್ಲ, ನನ್ನ ಕೆಲಸ ಇದ್ರೆ ಹೋಗ್ತೇನೆ ಅಷ್ಟೇ, ಇದಕ್ಕೋಸ್ಕರ ಎಲ್ಲ ಹೋಗುದಿಲ್ಲ. ನನ್ನ ಶ್ವಾಸ ಇದ್ರೆ ಹೋಗುದಿಲ್ಲ. ಯಾವುದು? ಇಲ್ಲಿ ಯಾರಿಗೆ ಖಾಲಿ ಬೀಳ್ಲಿಕ್ಕೆಲ್ಲ ಹೋಗುದಿಲ್ಲ. ಅವರ ಸುತ್ತ ಹಿಂದೆ ತಿರುಗಲಿಕ್ಕೆ ಹೋಗುದಿಲ್ಲ. ಯಾವುದು? ಹೌದು, ಅವರ ಸುತ್ತುವರಿಲಿಕ್ಕೆ ಹೋಗುದಿಲ್ಲ. ನೆವರ್. ಅದೆಲ್ಲ ದೃಢ ಮನಸ್ಸು, ಸಮತೋಲನ ಕಳ್ಕೊಳ್ಳುತ್ತಿಲ್ಲ. ಹೌದು. ಅದು ಅವ್ರಿಗೆ ಬಿಟ್ಟದ್ದು, ನಾನೇನು ಆ ಪ್ರಯತ್ನದಲ್ಲಿ ಇಲ್ಲ. ನಾನು ಸ್ವಾಭಿಮಾನ ಬಿಟ್ಟಿಲ್ಲ. ಅವರು ಕರೆದು ತಪ್ಪು ಮಾಡಿದ್ದ ಹೊರತು ನಾನು ಕೇಳಲಿಲ್ಲ. ಅದು ಅವರೇ ಕರೆಸಿದ್ರು, ನಾನಲ್ಲ. ಹೌದು ಹೌದು. ನಾನು 8:15 ಗಂಟೆಗೆ ಅಂಗಿ ಹಾಕದೆ ಕೂತಿದ್ದೆ ಹಾಲಡಿಯಲ್ಲಿ. ಆಗ 100 ಜನ ಬಂದು ಒತ್ತಾಯ ಮಾಡಿದ್ರು, ಅವರೇ ಕೊಡ್ತೇನೆ, ನೀವು ಯಾಕೆ ತಗೊಳ್ಳೋದಿಲ್ಲ ಅಂತೇಳಿ. ಆಗ ನಾನು 1:30 ಗಂಟೆ ಹೇಳಿದ್ದೇನೆ, ನನಗೆ ನೋಡಿ ಇಲೆಕ್ಷನ್ಗೆಲ್ಲ ಹಣ ಕೊಡ್ಲಿಕ್ಕೆ ನನ್ನ ಹತ್ರ ಇಲ್ಲ, ನಾನು ಯಾರ ಹತ್ರ ಹಣ ಸ್ವೀಕರಿಸುವುದಿಲ್ಲ, ನಾನು ಮಂತ್ರಿ ಆದ್ರೆ ಆ ಕಾರ್ನಲ್ಲಿ ತಿರುಗುದಿಲ್ಲ, ಗೌರ್ಮೆಂಟ್ ಕಾರ್ನಲ್ಲಿ ಎಸ್ಕಾಟ್ ತಗೊಳ್ಳುವುದಿಲ್ಲ, ಗನ್ ಮ್ಯಾನ್ ತಗೊಳ್ಳುವುದಿಲ್ಲ, ನನ್ನ ಜೀವನದಲ್ಲಿ ಗನ್ ಮ್ಯಾನ್ ತಗೊಂಡು ತಿರುಗಲಿಲ್ಲ, ಜೀವ ಭಯ ಇಲ್ಲ. ಯಾವುದು? ಜನರಿಂದ ಆಯ್ಕೆ ಆದ್ಮೇಲೆ ಜೀವ ಭಯ ಯಾಕೆ ಅಲ್ವಾ? ಜೀವ ಭಯದಲ್ಲಿ ಇಲ್ಲ. ಆದ್ರಿಂದ ನನಗೆ ಗನ್ ಮ್ಯಾನು ಬೇಡ, ಗೌರ್ಮೆಂಟ್ ಕಾರು ಬೇಡ, ಎಸ್ಕೋಟು ಬೇಡ, ನೀವೆಲ್ಲ ಹೇಳಿದಕ್ಕೆ ಬೆಂಗಳೂರಿಗೆ ಬರ್ತೇನೆ ಅಂತ ಹೇಳಿ ಹೋಗಿದ್ದೆ. ಬೆಳಿಗ್ಗೆ ಬುಕ್ಕೆಗಳೆಲ್ಲ ಕೊಟ್ಟರು ನಮ್ಮ ಜಿಲ್ಲೆ ಶಾಸಕರು. ನನ್ನ ರೂಮಿಗೆ ಪಾಸು ಬಂತು. ನಾನು ಒಂದು ಶಬ್ದ ತಲೆ ಬೆಂಕಿ ಕೇಳಿದೆ, ಅಧಿಕೃತವಾಗಿ ನಿಮ್ಗೆ ಲೆಟರ್ ಇದ್ರೆ ನಾನು ಬರುವುದಿಲ್ಲ ಅಂತೇಳಿ. ಅದು 10:30 ಗಂಟೆಗೆ. ಅಧಿಕೃತವಾಗಿ ನಂಗೆ ಲೆಟರ್ ಬರಬೇಕು, ಬರ್ತೇನೆ. ಹೌದು. ಆಗ ಎಲ್ಲರೂ ನನ್ನ ರೂಮ್ ನಲ್ಲಿ ಇದ್ದರು. ಎಲ್ಲ MLA ಗಳು, ಶಿವಕುಮಾರ್, ಭಟ್ ಎಲ್ಲರೂ ನನ್ನ ರೂಮ್ ನಲ್ಲಿ ಇದ್ದರು. ಕಡೆಗೆ ಅಧಿಕೃತವಾಗಿ ಲೆಟರ್ ಬೇಕಂತ ಹೇಳಿದಾಗ ಸಾನ್ಗೌಡ್ರಿಗೆ ಫೋನ್ ಮಾಡಿದಾಗ ನಮ್ಮವರು ಮಾಡಿದ್ರು, ಈಗ ಬರ್ತದೆ ಈಗ ಬರ್ತದೆ ಈಗ ಬರ್ತದೆ ಅಂತ ಅವ್ರು ಹೇಳಿ ಕಡೆಗೆ ಅನಧಿಕೃತ ಆಯ್ತು. ಯಾವುದು? ಅನಧಿಕೃತ ಆಯ್ತು. ಹೌದು.